ಕ್ಷೇತ್ರದ ಶಾಸಕರ ಒಂದು ನೇತೃತ್ವದಲ್ಲಿ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ. ಆ ಪ್ರಥಮ ಕಾರ್ಯಕ್ರಮ ಇವತ್ತು ಕುತ್ತಾರಿನಿಂದ ಉಡುಪಿವರೆಗೆ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಅದರ ಜೊತೆಗೆ ಕಸವನ್ನು ಕೂಡ ರಸ್ತೆ ಬದಿಯ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ರಮಕ್ಕಾಗಿ ನಾವು ಸೇರಿದ್ದೇವೆ. ಏಕಕಾಲದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ಆಗ್ತದೆ. ಈ ವ್ಯಾಪ್ತಿಯ ಪಂಚಾಯಿತಿಗಳ ಆಯಾ ಪಂಚಾಯಿತಿಗಳು ಇವತ್ತು 300 ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ 300 ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ನಿಟ್ಟೆ ಯೂನಿವರ್ಸಿಟಿಯ ಫಿಸಿಯೋಥೆರಪಿ ಮತ್ತು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಅದೇ ರೀತಿ ಏನಪ್ಪಯ್ಯ ಕಾಲೇಜಿನ ದಂತವೈದ್ಯಕೀಯ ಕಾಲೇಜಿನ ಅಲೈಡ್ ಹೆಲ್ತ್ ಸೈನ್ಸಸ್ಸಿನ NSS ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳು ಈ ತಂಡ ಸೇರಿದೆ. ಇಲ್ಲಿಂದ ದೇರ್ಲಗಟ್ಟೆವರೆಗೆ ಈ ಒಂದು ತಂಡ ಕೆಲಸ ಮಾಡ್ತದೆ. ಅಲ್ಲಿಂದ ಯೂನಿವರ್ಸಿಟಿಯವರು ಕಣಚೂರಿನವರು ಹಾಗೆ 6 ಕಡೆಯಲ್ಲಿ ಕೆಲಸ ಆಗ್ತಾ ಇದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪ್ರಯೋಗ. ಎಲ್ಲ ಶಿಕ್ಷಣ ಸಂಸ್ಥೆಗಳು, ಸ್ಥಳೀಯ ಜನರು ಸೇರದಿದ್ದರೆ ಇದನ್ನು ನಮಗೆ ಸ್ವಚ್ಛತಾ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಆ ದಿಸೆಯಲ್ಲಿ ನಾವು ಕಾರ್ಯಕ್ರಮ ಚಾಲನೆ ಸಿಕ್ಕಿದೆ ಮತ್ತು ನಿರಂತರವಾಗಿ ಇದನ್ನು ಕಾರ್ಯ ನಡೆಸಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಕ್ಷೇತ್ರದ ಶಾಸಕರು ಮಾನ್ಯ UT ಖಾದರ್ರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮ ನೋಡಿದ್ದಾರೆ ಗ್ರಾಮ ಸರ್ಕಾರದ ಮುಖ್ಯಸ್ಥರು. ಈ ಕಾರ್ಯಕ್ರಮ ಯಾವಾಗ ಯಶಸ್ವಿ ಆಗ್ತದೆ ಅಂದರೆ ಗ್ರಾಮ ಸರ್ಕಾರ ಅಂತ ಭಾವನೆಯೊಂದಿಗೆ ಕೆಲಸ ಪ್ರಾರಂಭ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಆ ದಿಸೆಯಲ್ಲಿ ಇವತ್ತು ಗ್ರಾಮ ಸರ್ಕಾರದ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ಮತ್ತು 2 ವಿಶ್ವವಿದ್ಯಾನಿಲಯಗಳು, ನಿಟ್ಟೆ ಮತ್ತು ಏನಪ್ಪಯ್ಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಬಹಳ ದೊಡ್ಡ ಗಣೇಶ್ರವರಿದ್ದಾರೆ ಪ್ರಿನ್ಸಿಪಾಲರು. ಅದೇ ರೀತಿ ಮಾನ್ಯ ನಮ್ಮ ಪ್ರಶಾಂತ್ ನಾಯ್ಕರು ಸೇರಿಕೊಂಡಿದ್ದಾರೆ, ಕುಲಪತಿಗಳ ವಿಶೇಷ ಅಧಿಕಾರಿಗಳು ಡಾಕ್ಟರ್ ಪ್ರಶಾಂತ್ ನಾಯ್ಕರವರು. ಮತ್ತು ಯೂನಿವರ್ಸಿಟಿಯ ಡಾಕ್ಟರ್ ಅಖ್ತರ್ ಹುಸೇನ್ ಅವರು ಏನಪ್ಪಯ್ಯ ಕಾಲೇಜಿನಿಂದ, ಮತ್ತು ಅಲ್ಲಿಯ ಯೋಗಿತಾ ಮತ್ತು ಹೇಮಲತಾ NSS ಅಧಿಕಾರಿಗಳು. ಎಲ್ಲರ ಹೆಸರಲ್ಲಿಗೆ ಕಷ್ಟ ಆಗ್ತದೆ. ಎಲ್ಲ ಸಂಸ್ಥೆಯ, ವಿಶೇಷವಾಗಿ 2 ಸಂಸ್ಥೆಯ ನೀವು ನಿಜವಾಗಿ ನನ್ನ ಭಾಳ ಈ ಒಂದು ನಿಮ್ಮ ಸಾಮಾಜಿಕ ಕಳಕಳಿಯನ್ನು ನಾವು ಖಂಡಿತ ಮೆಚ್ಚುತ್ತೇವೆ. ಈ 2 ಸಂಸ್ಥೆಗಳ ಸ್ವಾಗತವನ್ನು ಬಯಸ್ತೇವೆ. ಶಾಸಕರು ಸಂದೇಶ ಕೊಟ್ಟ ನಂತರ ಇಲ್ಲಿ ಗಿಡ ನೆಡುವುದರ ಮೂಲಕ ಇಲ್ಲಿ 2 ರಸ್ತೆಗಳಲ್ಲಿ, ನಮ್ಮ 2 ರಸ್ತೆ 2 ಬದಿಗಳಲ್ಲಿ ಕುತ್ತಾರಿನಿಂದ ಮುಡಿಪುವರೆಗೆ ಒಂದು ಅತ್ಯುತ್ತಮವಾದ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಾವು ಗಿಡ ಮರಗಳನ್ನು ನಟ್ಟು ಇದರ ಪರಿಕಲ್ಪನೆ ಇಷ್ಟೇ, ಸ್ವಚ್ಛ ಹಸಿರು ರಸ್ತೆ, ಮಾದರಿ ರಸ್ತೆಯನ್ನು ರೂಪಿಸುವಂಥ ಒಂದು ದೊಡ್ಡ ಸಂಕಲ್ಪದಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಸರ್, ತಮ್ಮ ಸಂದೇಶದ ಮೂಲಕ ಕಾರ್ಯಕ್ರಮ ಚಾಲನೆ ಕೊಡುವುದರಿಂದ ಕೇಳ್ತೀವಿ. ದೇರ್ಲಕಟ್ಟೆ ಮುಡಿಪು ಈ ಒಂದು ಪ್ರಮುಖವಾದ ಈ ರಸ್ತೆಯನ್ನು ಇವತ್ತು ನಾವು ಅಭಿವೃದ್ಧಿಪಡಿಸುವಂಥ ಸಂದರ್ಭದಲ್ಲಿ ಬಹುಶಃ ಇದೊಂದು ಸ್ವಚ್ಛ ಮತ್ತು ಪರಿಸರ ಪ್ರೇಮಿಯಾದ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿ ಇದರ ಸೌಂದರ್ಯೀಕರಣ, ಇದರ ವಿದ್ಯುತ್ಕರಣ ಮತ್ತು ಇದರ ಈ ಒಂದು ಪರಿಸರ ಮತ್ತು ಇದರ ಸ್ವಚ್ಛತೆ ಒಂದು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಥಮ ಬಾರಿಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ಒಳಪಟ್ಟಂಥ ಗ್ರಾಮ ಪಂಚಾಯತ್ ಸೇರಿಸಿಕೊಂಡು ನಾವು ಈ ರಸ್ತೆ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಇವತ್ತು ನಾವು ಮಾಡಿದ್ದೆವು. ಈ ಅಭಿವೃದ್ಧಿ ಸಮಿತಿಯಲ್ಲಿ ನಮ್ಮ ನಿಟ್ಟೆ ಕಾಲೇಜ್, ಯಾನಪುರ ಕಾಲೇಜ್, ಫಾದರ್ ಕಾಲೇಜ್, BA ಕಾಲೇಜ್, ನಮ್ಮ ಕಣಚೂರು ಮೆಡಿಕಲ್ ಕಾಲೇಜ್, ಅದರ ಜೊತೆಯಲ್ಲಿ ಪ್ಯಾರಿಸ್ ಕಾಲೇಜ್, ಬ್ಯಾಂಗ್ಳೂರು ಯೂನಿವರ್ಸಿಟಿ, KSRP ಮತ್ತು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್, ಅದು 300 ಗ್ರಾಮ ಪಂಚಾಯತ್, ಬೆಲ್ಮಾ ಗ್ರಾಮ ಪಂಚಾಯತ್, ಕೊಣಜ ಗ್ರಾಮ ಪಂಚಾಯತ್, ಬದಿರ್ ಗ್ರಾಮ ಪಂಚಾಯತ್, ಕುರ್ನಾಡು ಗ್ರಾಮ ಪಂಚಾಯತ್, ಈ ಪಂಚಾಯತ್ ಮತ್ತು ನಗರಸಭೆ, ಅದು ಉಲ್ಲಾಲ ನಗರಸಭೆ, ಕೋಟೆಕ್ಕ ನಗರ, ಸೋಮೇಶ್ವರ, ಈ 3 ಸ್ಥಳೀಯ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮತ್ತು ಸ್ಥಳೀಯ ಮಟ್ಟದ ಅಧಿಕಾರಿಗಳನ್ನು ಮತ್ತು ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಹುಶಃ ಜನಶಿಕ್ಷಣ ಟ್ರಸ್ಟ್ನ ಕೃಷ್ಣ ಮೂಲ್ಯಾರವರು ಮತ್ತು ನಮ್ಮ ಶೀನಶೆಟ್ಟಿ, ಅದೇ ರೀತಿ ನಮ್ಮ ಪರಿಸರ ಪ್ರೇಮಿ ಮತ್ತು ನಮ್ಮ ಮರಗಿಡಗಳ ವಿಷಯ ಮಾಧವರು ಇವರೆಲ್ಲ ಸೇರಿಕೊಂಡು ಅವರವ್ರಿಗೆ ಯಾವ್ದು ಜವಾಬ್ದಾರಿ ಕೊಟ್ಟಿದ್ದೇವೆ. ಬಹುಶಃ ಒಂದೇ ವಾರದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸೇರಿಕೊಂಡು, ಜನಶಿಕ್ಷಣ ಟ್ರಸ್ಟ್ನವರು ಸೇರಿಕೊಂಡು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸೇರಿಕೊಂಡು ಸಮೇತ ಒಂದು ಮೀಟಿಂಗ್ ಮಾಡಿ ನಾವು ಪ್ರಥಮವಾದ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ. ಈ ಕೆಲಸ ಆಗುವಾಗ ಎಲ್ಲ ವಿದ್ಯಾರ್ಥಿಯನ್ನು ಕೂಡ ನಾವು ಇವತ್ತು ಸೇರಿಸಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನಿಮಗೆ ಶಿಕ್ಷಣ ಜೊತೆಯಲ್ಲಿ ಈ ರೀತಿಯ ಸಾಮಾಜಿಕವಾದ ಚಿಂತನೆ ಕೂಡ ಇವತ್ತು ಅಗತ್ಯ. ಈಗಾಗಲೇ ನಿಮ್ಮ ಕಾಲೇಜಿನಲ್ಲಿ ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಇದೆ. ಸಾಮಾಜಿಕವಾಗಿ ಒಂದು ಸ್ವರ್ಣ ಅವಕಾಶ. ಯಾಕಂತ ಹೇಳಿದರೆ ಇವತ್ತು ನೀವೆಲ್ಲ ಗಿಡ ನೆಡ್ತಾ ಇದ್ದೀರಿ. ಇನ್ನು 20-30 ವರ್ಷ ನಿಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಬರುವಾಗ ಈ ರಸ್ತೆಯಲ್ಲಿ ಮಕ್ಕಳು ಕಾಲೇಜಿಗೆ ಇವ್ರಿಗೆ ಸೇರ್ಬೋದಲ್ಲ ನೋಡಿ. ಆ ಮರ ನಾನು ವಿದ್ಯಾರ್ಥಿ ಆಗಿದ್ದಾಗ ಆ ಮರ ನಾವು ಇಲ್ಲಿ ನಟ್ಟಿದ್ದೇವೆ ಅಂತೇಳಿ ಇವರಿಗೆ ಕೂಡ ಒಂದು ಸಾಕ್ಷಿ ಗುಡ್ಡೆಯಾಗಿ ನಿಲ್ಲುವಂಥ ಒಂದು ಅವಕಾಶ. ಅದಕ್ಕೆ ತಾವೆಲ್ಲ ಸಕ್ರಿಯವಾಗಿ ಇದು ನಿಮ್ಮ ಮನೆಯ ಅಂಗಳದಲ್ಲಿ ನಡೆಯುವಂಥ ಒಂದು ಗಿಡ ಮರ ಅಂತೇಳಿ ಗಿಡವನ್ನು ನೆಡಬೇಕು. ಅಷ್ಟು ಮಾತ್ರ ಅಲ್ಲ, ಈವ್ನಿಂಗ್ ಟೈಮ್ ನೀವೆಲ್ಲ ಫ್ರೀ ಇದ್ದೀರಿ, ಬೇರೆ ಬೇರೆ ಕಡೆ ಹೋಗುವಾಗ ಇಲ್ಲಿ ಬಂದೊಮ್ಮೆ ನೋಡಿ ಹೋಗಬೇಕು, ಉಂಟಾ ಇಲ್ವೋ ಏನಾಗಿದೆ ಅಂತೇಳಿ ಇದರ ಬಗ್ಗೆ ಜಾಗೃತಿಗೊಳಿಸುವಂಥ ಒಂದು ಅವಕಾಶ ಕೂಡ ಮಾಡಬೇಕು. ಇದೊಂದು ಪ್ರೀತಿಯಿಂದ ಮತ್ತು ಭಾವನಾತ್ಮಕವಾಗಿ ಈ ಒಂದು ಗಿಡವಂತ ಎಲ್ಲ
ನಡ್ತೀರಪ್ಪ ವಿಶ್ವಾಸ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಶಾಶ್ವತ ನೆಲೆಗೆ ಒಂದು ಅವಕಾಶ ಆಗಲಿ, ನಿಮ್ಮೆಲ್ಲರ ಕನಸು ತಂದೆ ತಾಯಿ ಕನಸು ಏನಿದೆ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ಅದೆಲ್ಲ ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ನನಗೆ ಶುಭಾಶಯ ಸಲ್ಲಿಸುವಂಥದ್ದು. ಈ ಒಂದು ಯೋಜನೆ ಮಾಡಿದಾಗ ನಮಗೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಪ್ರದೇಶ ಇವತ್ತು ನಾವು ನಿಟ್ಟೆ ಮತ್ತು ಏನಪ್ಪಯ್ಯ ಮತ್ತರು ಹುಸೇನ್ ಮತ್ತು ಗಣೇಶ್ ಅವರು ಇವತ್ತು ಬಂದಿದ್ದಾರೆ. ನಮ್ಮ ಮುನ್ನೂರು ಅಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗೆ ನಿಮ್ಮ ಈ ಊರವರೆಲ್ಲ ಬಂದು ಮಾಡುವಾಗ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು 100ಕ್ಕೂ 100 ಅಟೆಂಡೆನ್ಸ್ ಬೇಕು. ನೀವು ಗ್ರಾಮದವರು ಇದರ ಬಗ್ಗೆ ಆಸಕ್ತಿ ವಹಿಸೋದಿದ್ದರೆ ಇನ್ನೊಬ್ಬರು ಬಂದು ಯಾಕೆ ಆಸಕ್ತಿ ವಹಿಸಿದ ಆಲೋಚನೆ ನೀವು ಮಾಡಬೇಕು. ಅದಕ್ಕಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕರೆಸಿಕೊಂಡು ವಿಶೇಷವಾದ ಕಾಳಜಿ ವಹಿಸುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಿಕೊಂತ ಮೂಲಭೂತ ಸೌಕರ್ಯ ಕೊಡುವಂಥ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ. ಅದನ್ನು ಅತ್ಯುತ್ತಮವಾಗಿ ಮುಂದೆ ತಗೊಳ್ಳುವ ಜವಾಬ್ದಾರಿ ಅದು ಸ್ಥಳೀಯ ಸಂಸ್ಥೆ ಮತ್ತು ಸ್ಥಳೀಯರು ಇವತ್ತು ಜವಾಬ್ದಾರಿ ಆಗಿದೆ. ಅದಕ್ಕಾಗಿ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ಯಾರೆಲ್ಲ ವಿದ್ಯಾರ್ಥಿ ಏನು ತಾವೆಲ್ಲ ಕೆಲಸ ಮಾಡಿ NSS ಅಲ್ಲಿ ಏನು ಕೆಲಸ ಮಾಡ್ತೀರಿ ಖಂಡಿತವಾಗಿಯೂ ನಿಮಗೆ ಒಂದಲ್ಲೊಂದು ದಿವಸ ಪ್ರಯೋಜನ ಬಂದೇ ಬರ್ತದೆ. ನಾನು ಕೂಡ ಕಾಲೇಜಿನಲ್ಲಿ ಇದ್ದಾಗ ನಾನು ಬಹುಶಃ ಲಾ ಕಾಲೇಜಿನ ಹೊರಗೆ ಬಂದಾಗ ಒಂದು ಲಾ ಕಾಲೇಜ್ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ನಮ್ಮ ಬೆಸ್ಟ್ NSS ವಾಲಿಯಂಟ್ರು ಕೂಡ ನನ್ನ ಕೈಯಲ್ಲಿ ಸರ್ಟಿಫಿಕೇಟ್ ಇತ್ತು. ಮತ್ತು ಬಜಾರ್ಲಿರಲಿ, ಚಿಲಿಂಬೆ ಗುಡ್ಡೆ ಇರಲಿ, ಇಲ್ಲಿ ಎಲ್ಲವೂ ಕೂಡ ಸಕ್ರಿಯವಾಗಿ ನಾವು ಕೆಲಸ ಮಾಡಿಕೊಂಡು ಇವತ್ತು ಬಂದವರು. ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಇದೆಲ್ಲ ಕೂಡ ಪ್ರಯೋಜನ ಆಗ್ತದೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಇವತ್ತು ಮಾತ್ರ ಅಲ್ಲ ಪ್ರತಿ ಹಂತದಲ್ಲಿ ಕೂಡ ನಿಮ್ಮ ಭಾಗವಹಿಸಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಎಲ್ಲ ಸಂಸ್ಥೆ ಮುಖ್ಯಸ್ಥರಿಗೂ ಅಧಿಕಾರಿ ವರ್ಗದವರಿಗೂ ಜನರೇಷನ್ ಟ್ರಸ್ಟ್ನವರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಿಮ್ಮ ಈ ಕೆಲಸ ಎಲ್ಲರಿಗೂ ಒಂದು ಮಾದರಿಯಾಗಲಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಆ ಮುಖ್ಯ ರಸ್ತೆಯನ್ನು ಇವತ್ತು ಜನ ಸೇರಿಕೊಂಡೇ ಅಭಿವೃದ್ಧಿಪಡಿಸುವ ಯೋಜನೆ ಹಮ್ಮಿಕೊಳ್ಳಿ ಅಂತ ಹೇಳಿ ನಾನು ಶುಭಾಶಯ ನಾನು ಸಲ್ಲಿಸ್ತೇನೆ. ಒಬ್ಬೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಆಲ್ ಇನ್ಕ್ಲೂಸಿವ್ ಪಾರ್ಟಿಸಿಪೇಟರಿ ಸಸ್ಟೈನಬಲ್ ಸ್ಯಾನಿಟೇಷನ್ ಈ ಒಂದು ಪ್ರಕ್ರಿಯೆ ಬಹುಶಃ ಇಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ನನ್ನ ಶಾಸಕರು ಚಾಲನೆ ನೀಡಿದ್ದಾರೆ ಸರ್. ಮುಂದಕ್ಕೆ ಬಹುಶಃ ಶ್ರೀನಶೆಟ್ಟರು ಈ ಒಂದು ಕಲ್ಪನೆಗೆ ಪೂರಕವಾಗಿ. ಎಲ್ಲರಿಗೂ ನಮಸ್ಕಾರ. ಮೊದಲು ಕೆಲಸ, ಆಮೇಲೆ ಮಾತು, ಸ್ವಲ್ಪ ಮಾತು ಹೆಚ್ಚು ಕೆಲಸ, ಆಡಿದ್ದನ್ನು ಮಾಡಿ ತೋರಿಸಲಿಕ್ಕೆ ನಾವು ಸೇರಿದ್ದೇವೆ. ಎಲ್ಲರ ಪರವಾಗಿ ಮಾನ್ಯ ಶಾಸಕರು ಮಾತನಾಡಿದ್ದಾರೆ. ಯಾರಿಗೆ ಮಾತನಾಡಲಿಕ್ಕೆ ಮನಸ್ಸಿಲ್ಲ, ಸ್ವಚ್ಛತೆಗೆ ಮಾತು ಬೇಕಾಗಿಲ್ಲ, ಕೆಲಸ ಬೇಕು. ಸಂಪೂರ್ಣ ಸ್ವಚ್ಛತೆಯ ಗುರಿ ಸಾಧನೆಗೆ ಬೇಕಿಲ್ಲ ಭಾಷಣ, ಕಾರ್ಯದಲ್ಲಿ ಮಾಡಿ ತೋರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ಈ ಮಾತಿಗೆ ಪೂರಕವಾಗಿ ನಮ್ಮ ಎರಡೂ ಕಾಲೇಜು ವಿದ್ಯಾರ್ಥಿಗಳು 8:30 ಗಂಟೆಗೆ ಬಂದು ಇಲ್ಲಿ ನಿಂತಿದ್ದೀರಿ. ಸ್ವಚ್ಛತೆ ಸಾಧನೆಗೆ ಶಿಸ್ತು ಬೇಕು. ಮಾನ್ಯ ಶಾಸಕರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸರಿ ಸಮಯಕ್ಕೆ ಬಂದಿದ್ದಾರೆ. ಈಗ ಈ ಗಿಡ ನೆಡುವುದು, ನಾವು ಮುಂದೆ ಹೋಗುವುದು, ಮುಂದಿನ ದಿನಗಳಲ್ಲಿ ನಾವು ಪಂಚಾಯತ್ನವರು ವಾರದ ಮೀಟಿಂಗ್ ಮಾಡಲಿಕ್ಕುಂಟು. ನಾವು ಮತ್ತೆ 1 ತಿಂಗಳಲ್ಲಿ ಈ ರಸ್ತೆಯಲ್ಲಿ ಒಂದು ಪವಾಡ ರೀತಿಯ ಸ್ವಚ್ಛತೆಯ ಪರಿವರ್ತನೆ ಆಗ್ತದೆ. ಮತ್ತೆ ನಾವು ಸೇರಲಿಕ್ಕುಂಟು. ಮೊನ್ನೆ ನಾವು KS ಹೆಗಡೆ ವಿವಿಯಲ್ಲಿ ಸೇರಿದ್ದೇವೆ. ಇನ್ನೊಂದ್ಸಲ ಏನಪ್ಪದಲ್ಲಿ ಸೇರುವಂತಹದ್ದು, ಮತ್ತೊಂದು ಸಲ ಕನಚೂರಲ್ಲಿ ಸೇರುವಂತಹದ್ದು, ಮತ್ತು ಈ ಥರ ಬೇರೆ ಬೇರೆ ಸಂಸ್ಥೆಗಳು ಸೇರುವಂತಹದ್ದು, ಕೊನೆಗೆ ವಿಶ್ವವಿದ್ಯಾನಿಲಯದಲ್ಲಿ ಸೇರುವಂತಹದ್ದು. ಮುಂದಿನ ಕಾರ್ಯಕ್ರಮ ನಾವು ವಾಕಥಾನ ಮಾಡಬೇಕು ಅಂತಿತ್ತು. ಕುತ್ತಾರನಿಂದ ಒಂದು ತಂಡ ಹೊರಡುವುದು, ತೊಕ್ಕಟು ಒಂದು ಹೊರಡುವುದು, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸೇರುವುದು. ನಾವು ಆ ಸೇರುವ ಮೊದಲು ಈ ನಮ್ಮ ರಸ್ತೆಯ ಗಿಡ ನೆಡುವ ಕಾರ್ಯ ಆಗ್ತದೆ. ಈಗ ಮಾನ್ಯ ಶಾಸಕರು ಮತ್ತು ಸಂಸ್ಥೆಯ ಮುಖ್ಯಸ್ಥರು ಗಿಡ ನೆಡುವ ಮೂಲಕ ನಮ್ಮ ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳುತ್ತೇನೆ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸ್ವಚ್ಛತೆ ಎಲ್ಲಿದೆಯೋ ಸ್ವಚ್ಛತೆ ಎಲ್ಲಿದೆಯೋ ಸಂಪೂರ್ಣ ಸ್ವಚ್ಛತಿರುವಲ್ಲಿ ದೇವರು ನೆಲೆಸುತ್ತಾರೆ. ಸಂಪೂರ್ಣ ಸ್ವಚ್ಛತಿರುವಲ್ಲಿ
Guys, wherever there are places snow and there are small places where, please inform them to keep a trolley, and also you do it together along with this. Picking is not the only our job. Creating awareness also is our job. Okay? So make the effort. Tell them. We are not telling them not to sell anything, but we are asking them to put it into the dustbin. And once this program starts, everybody will start following it. ಉಳ್ಳಾಳ ತಾಲೂಕಿನ ವ್ಯಾಪ್ತಿಯಲ್ಲಿ ತೊಕ್ಕೋಟೆಯಿಂದ ಮುಡಿಪು ತನಕ ರಸ್ತೆ ಬದಿಯಲ್ಲಿದ್ದ ತ್ಯಾಜ್ಯವನ್ನು ಒಂದು ನಿರ್ಮೂಲ ಮಾಡಲಿಕ್ಕೆ, ಸ್ವಚ್ಛತಾ ಮಾಡಲಿಕ್ಕೆ ಇವತ್ತು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಯುಟಿ ಖಾದರ್ ಅವರು ಚಾಲನೆ ಕೊಟ್ಟರು. ಹಾಗೆ ರಸ್ತೆ ಬದಿಯಲ್ಲಿ ಗಿಡ ಮರಗಳನ್ನು ನೆಟ್ಟು ಪರಿಸರದ ಬಗ್ಗೆ ನಮ್ಮ ಜನರಿಗೆ ಕಾಳಜಿಗೆ ಸಿಗಲಿಕ್ಕೋಸ್ಕರ ಇವತ್ತು ಆ ಗಿಡ ನೆಟ್ಟು ಪರಿಸರ ಪ್ರೇಮಿಯನ್ನು ಅವರು ಚಾಲನೆ ಕೊಟ್ಟರು. ಅದಕ್ಕೆ ಕೂಡ ಹಾಗೂ 300 ಗ್ರಾಮ ಪಂಚಾಯತಿ ಮತ್ತು ಸಿಬ್ಬಂದಿ ವರ್ಗ ಮತ್ತು ಎನಪೈ ಕಾಲೇಜಿ ಮತ್ತು ನಿಟ್ಟೆ ಕಾಲೇಜ್, ಯೂನಿವರ್ಸಿಟಿ ಕಾಲೇಜಿ ಹಾಗೂ ಕನಚೂರು ಹಾಗೂ ಫಾದಮುಲ್ಲಾಸ್ ಇವರ ಸಹಯೋಗದಿಂದ ರಸ್ತೆ ಬದಿಯ ತ್ಯಾಜ್ಯವನ್ನು ಸ್ಟೂಡೆಂಟ್ನವರು ಬಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗ್ರಾಮಸ್ಥರು, ಪಂಚಾಯತ್ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ಮಾಜಿ ಸದಸ್ಯರು ಇವರೆಲ್ಲ ಭಾಗಿಯಾಗಿದ್ದರು. ಇವತ್ತು ಖಾಲಿ ಚಾಲನೆ ಮಾತ್ರ, ಅದು ನಮ್ಮ ತ್ಯಾಜ್ಯವನ್ನು ನಾವೇ ನಿರ್ಮೂಲ ಮಾಡಬೇಕಂತ ಜನರಿಗೆ ಒಂದು ಸಂದೇಶ ಕೊಡಲಿಕ್ಕೋಸ್ಕರ ಇವತ್ತು ಮಾಡಿದೆವು ಚಾಲನೆ. ಇನ್ನು ಮುಂದಿನ ದಿವಸದಲ್ಲಿ ರಸ್ತೆ ಬದಿಯಲ್ಲಿ ತ್ಯಾಜ್ಯವನ್ನು ಎಸೆಯದ ಹಾಗೆ ಕ್ರಮ ತೆಗೆಯುವುದು. ಹಾಗೂ ನಮ್ಮ ತೊಕ್ಕೋಟೆಯಿಂದ ಮುಡಿಪು ತನಕ ಒಂದು ಕಮಿಟಿ ರಚನೆ ಮಾಡಿದ್ದಾರೆ ನಮ್ಮ ಶಾಸಕರು. ಆ ಕಮಿಟಿಯ ಅಧ್ಯಕ್ಷರು ಶಾಸಕರಾಗಿದ್ದಾರೆ. ಇಲ್ಲಿ ಸ್ವಚ್ಛತಾ ರೋಡು ಆದ ಕಾರಣ ಇಲ್ಲಿ ಎನಪೈ ಸಂಸ್ಥೆ ಮತ್ತು ನಿಟ್ಟೆ ಸಂಸ್ಥೆಯವರು CC ಕ್ಯಾಮರಾವನ್ನು ಅಳವಡಿಸಿ ಯಾರು ಕಸ ಎಸೆಯುತ್ತಾರೆ ಅವರ ಮೇಲೆ ಕ್ರಮ ವಹಿಸುವ ಕಾರ್ಯವನ್ನು ಮುಂದಿನ ದಿನದಲ್ಲಿ ಆಗ್ತದೆ. ಹಾಗೂ ಈ 300 ಗ್ರಾಮ ಪಂಚಾಯತಿ ಕೂಡ ಒಳ್ಳೆಯ ಅಭಿವೃದ್ಧಿ ಆದ ಪಂಚಾಯತ್ ಅಂತ ದೀನದಯಾಳ್ ಕೇಂದ್ರ ಸರ್ಕಾರ ದೀನದಯಾಳ್ ಉಪಾಧ್ಯಾಯ ಅಂತ ಅವಾರ್ಡ್ ಕೂಡ ಕೊಟ್ಟಿದೆ. ಮುಂದಿನ ದಿನದಲ್ಲಿ ನಮ್ಮ ಗ್ರಾಮ ಪಂಚಾಯತಲ್ಲಿ ಕಸ ಮುಕ್ತ ಗ್ರಾಮ ಪಂಚಾಯತಿ ಅಂತ ಮಾಡಲಿಕ್ಕೆ ನಾವು ನಮ್ಮ ಪಂಚಾಯತಿ ವರ್ಗ ಮತ್ತು ಪಂಚಾಯತ್ ಸಿಬ್ಬಂದಿಗಳು, ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಗ್ರಾಮಸ್ಥರು ಕೂಡ ನಾವು ಇದಕ್ಕೆ ಚಾಲನೆ ಕೊಡ್ತಿದ್ದೇವೆ. ಹಾಗೂ ನಮ್ಮ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಅದರ ಕಾರ್ಯಕರ್ತರು ಬಂದಿದ್ದಾರೆ. ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ
ಪ್ರತಿಯೊಬ್ಬರು ಕೂಡ ಇದನ್ನು ಕೈ ಜೋಡಿಸಿದ್ದಾರೆ. ಮುಂದಿನ ದಿನದಲ್ಲಿ 300 ಗ್ರಾಮದಲ್ಲಿ ಒಂದು ಸ್ವಚ್ಛತಾ ಗ್ರಾಮ ಅಂತ ಒಂದು ಹೆಸರು ಬರಲಿಕ್ಕೆ ನಾವೆಲ್ಲ ಪಣ ತೊಡ್ತೇವೆ ಅಂತ ಇವತ್ತು ಈ ಸಂದೇಶವನ್ನು ಜನರಿಗೆ ಮುಟ್ಟಿಸೋಸ್ಕರ ನಾವು ಕೊಡ್ತಿದ್ದೇನೆ. ಹಾಗೂ ಜನರು ಕೂಡ ಹಾಗೆ ನಮ್ಮ ಜೊತೆ ಕೈ ಜೋಡಿಸಬೇಕು. ಈ ಗ್ರಾಮ ಪಂಚಾಯತಿ ಅಂದರೆ ಯಾರು ಅಂದರೆ ಪಬ್ಲಿಕ್ ಇದ್ದರೆ ಮಾತ್ರ ಗ್ರಾಮ ಪಂಚಾಯತಿ. ಇವತ್ತು ಗ್ರಾಮದ ಜನರು ಇಲ್ಲದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಆಗೋದಿಲ್ಲ. ನೀವು ಆಯ್ಕೆ ಮಾಡಿಕೊಟ್ಟಂಥ ಜನರು ಆ ವಾರ್ಡಿನಲ್ಲಿ ಪಂಚಾಯತ್ ಸದಸ್ಯರಿದ್ದಾರೆ. ನಿಮ್ಮ ವಾರ್ಡಲ್ಲಿ ಆ ಪಂಚಾಯತ್ ಸದಸ್ಯರ ಒಟ್ಟಿಗೆ ಸೇರಿ ನಮ್ಮ ವಾರ್ಡನ್ನು ನಾವು ಸ್ವಚ್ಛತೆ ಮಾಡುವ. ಜನರಿಗೂ ಕೂಡ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದು ಗಿಡ ನೆಟ್ಟು ಇವತ್ತು ಬೇವಿನ ಗಿಡವನ್ನು ಪ್ರತಿ ಮನೆಯಲ್ಲಿ ನೆಟ್ಟರೆ ಇವತ್ತು ಪರಿಸರ ಕೂಡ ಒಳ್ಳೆಯದಾಗ್ತದೆ ಮತ್ತು ನಮ್ಮ ಗ್ರಾಮ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಸ್ಟೂಡೆಂಟ್ನವರು ಮತ್ತು ಏನಪ್ಪ ಪ್ರಿನ್ಸಿಪಾಲ್ನವರು ಬಂದಿದ್ದಾರೆ, ಮತ್ತು ನಿಟ್ಟೆ ಅವರು ಮತ್ತು ಜನಶಿಕ್ಷಣ ಟ್ರಸ್ಟ್ ಇವರು ಕೂಡ ಶ್ರೀನಿವಾಸ್ ಶೆಟ್ಟರು ಮತ್ತು ಕೃಷ್ಣಮೂಲ್ಯ ಅವರು ಸಹ ಇದ್ದಿದ್ದಾರೆ, ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ದಾರೆ. ಹಾಗೂ ಈ ಚಾಲನೆ ನಮ್ಮ 300 ಗ್ರಾಮ ಪಂಚಾಯತ್ ಮತ್ತು ಕುರುನಾಡು ಪಂಚಾಯತ್, ಬೆಲ್ಮ ಪಂಚಾಯತ್, ಕೋನಜ ಪಂಚಾಯತ್ ಮತ್ತು ಪಜೇರ್ ಪಂಚಾಯತ್ ಮತ್ತು ಮಂಜನಾಡಿ ಪಂಚಾಯತ್ ಇವರೆಲ್ಲ ಸೇರಿ ಕಿನ್ಯ ಪಂಚಾಯತ್ನ ಪಿ ಡಿ ಕೂಡ ಬಂದಿದ್ದಾರೆ ಮತ್ತು ಅರಕಲ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಕೂಡ ಬಂದಿದ್ದಾರೆ. ಹಾಗೂ ಎಲ್ಲರ ಸಹಕಾರ ನಮ್ಮ ಪಂಚಾಯತ್ನ ಸ್ಟಾಫ್ ಕಾರ್ಯದರ್ಶಿ ಲೆಕ್ಕ ಸಹಾಯಕರು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಆಧಾರದ ಸ್ವಾಗತ. ನಾವು ಈಗಾಗಲೇ ಇವತ್ತು ಈ 300 ಗ್ರಾಮ ಪಂಚಾಯತ್ನ ಆಶ್ರಯದಲ್ಲಿ ನಮ್ಮ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಮತ್ತು ನಿಟ್ಟೆ ಉಷಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಈ 2 ಸಂಸ್ಥೆಯ ವಿದ್ಯಾರ್ಥಿಗಳು ಸೇರಿ ನಿಟ್ಟೆ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಈ ಭಾಗದ ಉಳ್ಳಾಲ ಗ್ರಾಮದ ಉಳ್ಳಾಲ ನಗರ ಪಂಚಾಯತ್ನ ಶಾಸಕರಾದಂತಹ ನಮ್ಮ ಶ್ರೀ ಯು ಟಿ ಖಾದರ್ ಅವರು ಉದ್ಘಾಟಿಸಿದ್ದಾರೆ. ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಯು ಟಿ ಖಾದರ್ ಅವರು ಇದನ್ನು ಉದ್ಘಾಟಿಸಿದ್ದಾರೆ. ಹಾಗೆ ಅವರ ಮುಂದಾಳತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾರ್ಗದ 2 ಬದಿಯಲ್ಲಿ ಕೂಡ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಿ ನಿಟ್ಟೆ ವಿಶ್ವವಿದ್ಯಾಲಯ ಇದರೊಂದಿಗೆ ನಮ್ಮೊಂದಿಗೆ ಯನಪೋಯ ವಿಶ್ವವಿದ್ಯಾಲಯ, ಕಣಚೂರು, ಬ್ಯಾರೀಸ್ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ ಇವರೆಲ್ಲರೂ ಇನ್ನೂ ಭಾಗವಹಿಸಲಿಕ್ಕಿದ್ದಾರೆ. ಈ ನಿಟ್ಟೆ ವಿಶ್ವವಿದ್ಯಾಲಯದ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಕುತ್ತಾರ್ ಜಂಕ್ಷನಿಂದ ದೇರಳಕಟ್ಟೆ ಜಂಕ್ಷನ್ ತನಕ ಮಾರ್ಗದ 2 ಬದಿಯಲ್ಲಿರುವಂಥ ತ್ಯಾಜ್ಯಗಳನ್ನು, ಪ್ಲಾಸ್ಟಿಕ್ಗಳನ್ನು ಅದನ್ನು ಎಕ್ಕಿ ಅದರ ನಂತರ ಇಲ್ಲಿ ಮುಂದಿನ ಹಂತದಲ್ಲಿ 2 ಬದಿಯಲ್ಲೂ ಮರಗಳನ್ನು ನೆಡುತ್ತಾ ನಾವು ಈ ಪರಿಸರವ ಒಂದು ಸ್ವಚ್ಛತೆಗೆ, ಪರಿಸರದ ಬಾಧ್ಯತೆಗೆ, ಅಂದರೆ ಪರಿಸರ ಇದ್ದರೆ ನಾವಿದ್ದೇವೆ, ಪರಿಸರ ಇಲ್ಲದಿದ್ದರೆ ಬಹುಶಃ ನಮ್ಮ ಆರೋಗ್ಯದ ಮೇಲೆ ಅದರ ಪರಿಣಾಮ ಇರ್ಬೋದು. ಆ ಒಂದು ಇದರಿಂದ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಎಂಬ ಧ್ಯೇಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಮಗೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲ ಗ್ರಾಮದ ಸಮಸ್ತ ನಾಗರಿಕರಿಗೂ ನಮ್ಮ ಧನ್ಯವಾದಗಳು. ಮತ್ತೊಮ್ಮೆ ನಿಟ್ಟೆ ವಿಶ್ವವಿದ್ಯಾಲಯದ ಪರವಾಗಿ ಡಾಕ್ಟರ್ ದಿನೇಶ್ ಕುಮಾರ್ ನಿಮ್ಮೊಂದಿಗೆ ಇದನ್ನು ಮುಂದುವರಿಸ್ತೇವೆ.